ರೋಟರಿ ಕ್ಲಬ್ ಪರಂಗಿಪೇಟೆ ಇದರ ನೂತನ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಬಿಸಿ ರೋಡ್ನಲ್ಲಿರುವ ಬಂಟ್ವಾಳ ರೋಟರಿ ಸಮುದಾಯ ಭವನದಲ್ಲಿ ಸರಳವಾಗಿ ನಡೆಯಿತು. ನಿರ್ಗಮನ ಅಧ್ಯಕ್ಷ ಜಯರಾಮ ಶೇಖ ಮಾತನಾಡಿ, ಅಸಾಧ್ಯವಾದುದನ್ನು ಮಾಡಬೇಕು ಎನ್ನುವ ಹಂಬಲ ನನ್ನಲ್ಲಿದ್ದುದರಿಂದ ರೋಟರಿ ಕ್ಲಬ್ ಪರಂಗಿಪೇಟೆಯ ಅಧ್ಯಕ್ಷನಾಗಿ ಸೇವಾ ಕಾರ್ಯಗಳನ್ನು ಮಾಡಿದ್ದೇನೆ. ಎಡರು ತೊಡರುಗಳ ಮಧ್ಯೆ ಕ್ಲಬ್ ಅನ್ನ ಯಶಸ್ಸಿನ ದಡ ಸೇರಿಸಿದ ತೃಪ್ತಿ ಇದೆ. ಇದೇ ರೀತಿ ಮುಂದೆಯೂ ಕ್ಲಬ್ನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದಾಗಿ ತಿಳಿಸಿದರು. ನೂತನ ಅಧ್ಯಕ್ಷರಾಗಿ ರಮೇಶ್ ತುಂಬೆ ಅಧಿಕಾರ ಸ್ವೀಕರಿಸಿದರು. ಬಳಿಕ ಮಾತನಾಡಿದವರು, ಅಧ್ಯಕ್ಷನಾಗಿ ಸಫಲನಾಗಬೇಕಾದ್ರೆ ಎಲ್ಲ ಸದಸ್ಯರ ಸಹಕಾರ ಅಗತ್ಯ ಎಂದರು. ನಾನು ಎನ್ನುವುದಕ್ಕಿಂತ ನಾವು ಎಂಬ ಪರಿಕಲ್ಪನೆಯಡಿ ಕೈ ಹಿಡಿದು ಮುಂದೆ ಸಾಗಬೇಕಿದೆ. ಕೋವಿಡ್ ಹೋರಾಟದಲ್ಲಿ ರೋಟರಿ ಸದಸ್ಯರು ಸಕ್ರಿಯರಾಗಬೇಕಾಗಿದೆ ಎಂದರು. ಸಂತೋಷ ತರುತ್ತಿಲ್ಲ. ಯಾಕೆಂದರೆ ನನ್ನ ಮನದಲ್ಲಿ ಒಂದು ರೀತಿಯ ಭಯ ಆವರಿಸಿದೆ. ಖಂಡಿತವಾಗಿಯೂ ರೋಟರಿಯಲ್ಲಿ ಸಫಲನಾಗಬೇಕೆಂಬ ಉತ್ಕಟ ಆಶೆ ನನ್ನಲ್ಲಿದೆ. ಆದರೆ ಅದಕ್ಕೆ ನನ್ನ ರೋಟರಿ ಸದಸ್ಯರ ಸಂಪೂರ್ಣ ಬೆಂಬಲ ಸಹಕಾರದ ಅವಶ್ಯಕತೆ ಇದೆ. ಅದಿಲ್ಲದೆ ಏನೂ ಖಂಡಿತ ಸಾಧ್ಯ ಇಲ್ಲ. ಕಾರ್ಯದರ್ಶಿಯಾಗಿ ಅರ್ಜುನ್ ಪುಂಜಾ, ಕೋಶಾಧಿಕಾರಿಯಾಗಿ ನೋರ್ಬರ್ಟ್ ಡಿಸೋಜಾ, ಉಪಾಧ್ಯಕ್ಷರಾಗಿ ಸುಂದರಶೆಟ್ಟಿ ಕಲ್ಲತಡಮೆ ಹಾಗೂ ವಿವಿಧ ವಿಭಾಗಗಳ ಪದಾಧಿಕಾರಿಗಳು ಪದಗ್ರಹಣ ಸ್ವೀಕರಿಸಿದರು. ನಿಯೋಜಿತ ಜಿಲ್ಲಾ ಗವರ್ನರ್ ಪ್ರಕಾಶ್ ಕಾರಂತ್, ನಿರ್ಗಮನ ಅಧ್ಯಕ್ಷ ಜಯರಾಮ ಶೇಖ ಹಾಗೂ ನಿರ್ಗಮನ ಕಾರ್ಯದರ್ಶಿ ರಮೇಶ್ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು. ನೂತನ ಸದಸ್ಯರಿಗೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಪದಗ್ರಹಣ ಅಧಿಕಾರಿ ಪೂರ್ವ ಜಿಲ್ಲಾ ಗವರ್ನರ್ ಡಾ ದೇವದಾಸ್ ರೈ ಮಾತನಾಡಿ, ರೋಟರಿ ಸೇವೆ ಅವಕಾಶವನ್ನು ಒದಗಿಸುತ್ತೆ. 217 ದೇಶಗಳಲ್ಲಿ ರೋಟರಿ ಕಾರ್ಯನಿರ್ವಹಿಸ್ತಾ ಇದೆ. ಇದು ಅವಕಾಶಗಳ ಆಗರ ಅಂತ ತಿಳಿಸಿದ್ರು. ಅಲ್ಲಿ ಒಂದು ಬಹಳ ಉತ್ತಮವಾದ ರೋಟರಿ ಓಪನ್ ಆಪರ್ಚುನಿಟೀಸ್ ಅಂದ್ರೆ ರೋಟರಿ ಅವಕಾಶಗಳನ್ನು ಕಲ್ಪಿಸ್ತದೆ. ಈ ರೋಟರಿ ಓಪನ್ ಆಪರ್ಚುನಿಟಿ ವಿಷಯ ಮಾತಾಡುತ್ತಾ ಇದೆ. ಯಾಕಂತ ಹೇಳಿದ್ರೆ ವಿ ಶುಡ್ ನೋ ಅವರ್ ಹಿಸ್ಟ್ರಿ. ಇಫ್ ಓನ್ಲಿ ಯು ನೋ ಯುವರ್ ಹಿಸ್ಟ್ರಿ ದೆನ್ ಯು ವಿಲ್ ಗೋ. ಸೊ ಈ ರೋಟರಿ ಹೇಗೆ ಅವಕಾಶವನ್ನು ಕಲ್ಪಿಸಿದೆ ಅಂತ ಮಾತ್ರದಲ್ಲಿ ನಮ್ಮ ರೋಟರಿ ಹುಟ್ಟು ಅನ್ನೋದು ಈ ಸಂದರ್ಭದಲ್ಲಿ ನಿಯೋಜಿತ ಗವರ್ನರ್ ಪ್ರಕಾಶ್ ಕಾರಂತ್, ಸಹಾಯಕ ಗವರ್ನರ್ ಯತ್ತಿ ಕಯಮಾರ್ ಸ್ವಾಮಿಗೌಡ, ವಲಯ ಸೇನಾನಿ ಜಯರಾಮ್ ರಾಯ್, ರೋಟರಿ ಬಂಟ್ವಾಳ ಟೌನ್ನ ಅಧ್ಯಕ್ಷ ಪದ್ಮನಾಭ ರೈ, ಕಾರ್ಯದರ್ಶಿ ರಮೇಶ್ ಶೆಟ್ಟಿ ಅಡ್ಯಾರ್, ನಿಯೋಜಿತ ಅಧ್ಯಕ್ಷ ಸುರೇಂದ್ರ ಕಂಬಳಿ ಅಡ್ಯಾರ್ ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.